ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ವಿಕರ್ಣಕಟ್ಟೆ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಈ ಮಹೋತ್ಸವದ ಶುಭಾಶಯಗಳನ್ನು ಕೋರುವಾಗ, ಆತ್ಮೀಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನೊಂದಿದ್ದೀರಾ, ಬೆಂದಿದ್ದೀರಾ, ನಾನೇನು ಮಾಡುವುದಕ್ಕೂ ಸಾಧ್ಯವಿಲ್ಲ, ಎಲ್ಲವೂ ಮುಗಿದೋಯ್ತು ಅಂತ ನಿರಾಶೆಯ ಕಂದಕದಲ್ಲಿ ಇರುವಂಥವರೇ, ಬನ್ನಿ, ನಿಮ್ಮನ್ನು ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾಗಿರುವ ಬಾಲಯೇಸು ಕರೆಯುತ್ತಿದ್ದಾರೆ. ನಿಮ್ಮನ್ನು ಬಲಪಡಿಸುವ, ನಿಮ್ಮ ನಿರಾಶೆಯನ್ನು ತೆಗೆದುಹಾಕಿ ಭರವಸೆಯ ಹೆಜ್ಜೆಗಳಲ್ಲಿ ನಿಮ್ಮನ್ನು ನಡೆಯಲು ಪ್ರೋತ್ಸಾಹಿಸುವ ಪ್ರಭು ನಿಮ್ಮನ್ನು ಕೈಬೀಸಿ ಕರೆಯುತ್ತಿದ್ದಾರೆ. ಈ ಪುಣ್ಯಕ್ಷೇತ್ರ ಆಧ್ಯಾತ್ಮಿಕತೆಯ ಪವರ್ ಹೌಸ್ ಅಂದರೆ ತಪ್ಪಾಗಲಾರದು. ಇಲ್ಲಿ ಬಂದು ಪ್ರಭುವಿನ ದಿವ್ಯ ದರ್ಶನವನ್ನು ಪಡೆಯಲು ಈ ಪುಣ್ಯಕ್ಷೇತ್ರ ಯಾವಾಗಲೂ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ನಿಮ್ಮ ಕಷ್ಟ, ನಿಮ್ಮ ವೇದನೆ, ನಿಮ್ಮ ಚಿಂತೆ, ನಿಮ್ಮ ಆತಂಕಗಳಿಗೆ ಇಲ್ಲಿ ನಿಮಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತದೆ. ಈ ಸ್ಥಳವನ್ನು ನೀವು ಭೇಟಿ ಮಾಡಿ ಮರಳಿ ನಿಮ್ಮ ಮನೆಗೆ ಹೋಗುವಾಗ ಖಂಡಿತವಾಗಿಯೂ ನೀವು ಶಾಂತಚಿತ್ತರಾಗುತ್ತೀರಿ. ನೀವು ಮನಸ್ಸಿನಲ್ಲಿ ಯೋಚಿಸಿರುವಂಥ ಎಲ್ಲ ಕೋರಿಕೆ ಪ್ರಾರ್ಥನೆಗಳು ಖಂಡಿತವಾಗಿಯೂ ಈಡೇರುತ್ತದೆ. ಬಾಲಯೇಸು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ಅವರ ಬಳಿಗೆ ಬಂದಂಥ ಯಾರನ್ನು ಅವರು ನಿರಾಶೆಗೊಳಿಸುವುದಿಲ್ಲ, ಬರಿಗೈಯಲ್ಲಿ ಎಂದೂ ಕಳಿಸಿಲ್ಲ. ಆ ಒಂದು ಆಶೀರ್ವಾದ ತಮಗೆ ಸಿಗಲಿ ಎಂದು ಹಾರೈಸುತ್ತಾ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಗಾಡ್ ಬ್ಲೆಸ್ ಯು.